ಗಂಟೆ ಬೆಳಿಗ್ಗೆ ಮಲ್ಪೆ ಬೀಚ್ ರನ್ನಿಂಗ್ ಸೂಪರ್ ಪ್ಲೇಸ್. ಸೆಂಟ್ ಮೇರೀಸ್ ಐಲ್ಯಾಂಡ್ ಒಂದು ಮುತ್ತಿನ ಕತೆ ಅಲ್ಲೇ ಶೂಟ್ ಮಾಡಿದ್ದು. ಸಖತ್ ಮೆಮೊರೀಸ್. ಆಲ್ಮೋಸ್ಟ್ 30 ದಿನ ಇಲ್ಲೇ ಉಡುಪಿಲಿ ಇಟ್ಕೊಂಡು ದಿನ ಮಲ್ಪೆಗೆ ಬಂದು ಐಲ್ಯಾಂಡ್ ಹೋಗಿ ಶೂಟ್ ಮಾಡ್ತಾ ಇದ್ವಿ. ಸೂಪರ್ ಪ್ಲೇಸ್. ಓಡಾಡಕ್ಕೆ ತುಂಬಾ ಚೆನ್ನಾಗಿದೆ. ಕುಡ್ಲಾ ಫ್ಯಾಂಟಾಸ್ಟಿಕ್. 7 ಗಂಟೆ ಬೆಳಿಗ್ಗೆ ಮಲ್ಪೆ ಬೀಚ್ ರನ್ನಿಂಗ್ ಸೂಪರ್ ಪ್ಲೇಸ್. ಸೆಂಟ್ ಮೇರೀಸ್ ಐಲ್ಯಾಂಡ್ ಒಂದು ಮುತ್ತಿನ ಕತೆ ಅಲ್ಲೇ ಶೂಟ್ ಮಾಡಿದ್ದು. ಸಖತ್ ಮೆಮೊರೀಸ್. ಆಲ್ಮೋಸ್ಟ್ 30 ದಿನ ಇಲ್ಲೇ ಉಡುಪಿಲಿ ಇಟ್ಕೊಂಡು ದಿನ ಮಲ್ಪೆಗೆ ಬಂದು ಐಲ್ಯಾಂಡ್ ಹೋಗಿ ಶೂಟ್ ಮಾಡ್ತಾ ಇದ್ವಿ. ಸೂಪರ್ ಪ್ಲೇಸ್. ಓಡಾಡಕ್ಕೆ ತುಂಬಾ ಚೆನ್ನಾಗಿದೆ. ಕುಡ್ಲಾ ಫ್ಯಾಂಟಾಸ್ಟಿಕ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.